ಎಸ್ಬಿಐ ಮಂಗಳೂರು ಕ್ಷೇತ್ರವು ಮಂಗಳೂರಿನ ಬೆಂದೂರುವೆಲ್ನಲ್ಲಿರುವ ಸೈಂಟ್ ಸೆಬಾಸ್ಟಿಯನ್ ಪ್ಲಾಟಿನಂ ಜುಬಿಲಿ ಹಾಲ್ನಲ್ಲಿ ಗೃಹ ಹಾಗೂ ವಾಹನ ಸಾಲಗಳ ಉತ್ಸವವನ್ನು ಇಂದು ಆಯೋಜಿಸಿದ್ದು ಇದರ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ನಗರದ 30ಕ್ಕೂ ಹೆಚ್ಚು ಪ್ರತಿಷ್ಠಿತ ರಿಯಲ್ ಎಸ್ಟೇಟ್ ಬಿಲ್ಡರ್ ಹಾಗೂ ಕಾರು ಡೀಲರ್ಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನೆರವೇರಿತು. ಮಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಅಕ್ಷಯ್ ಶ್ರೀಧರ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಎಸ್ಬಿಐ ಬ್ಯಾಂಕ್ ನಿಜಕ್ಕೂ ಉತ್ತಮ ಸಂಸ್ಥೆ. ಗ್ರಾಹಕರಿಗಾಗಿ ವಿವಿಧ ರೀತಿಯ ಯೋಜನೆಗಳನ್ನು ರೂಪಿಸಿ ಸಹಕಾರಿಯಾಗ್ತಾ ಇದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. But I would also like to appreciate them at this juncture because not just bigger loans in terms of buying real estate or cars have they been helpful, but they also stepped up when the PM Swanidhi program took place, and they are still helping us by giving a good number of loans. Because unlike these loans that came up without a collateral, and it was in helping the poorest of the poor, the street vendors were helped. And they were among the many other banks also helped us, and SBI also stepped up in doing their service. So my word of appreciation for that also will be apt at this time. ಬಳಿಕ ಮಂಗಳೂರು ಎಸ್ಬಿಐ ಅಡ್ಮಿನಿಸ್ಟ್ರೇಟ್ ಆಫೀಸ್ನ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ರಾಜೇಶ್ ಗುಪ್ತಾ ಮಾತನಾಡಿ, ಬ್ಯಾಂಕ್ನ ವತಿಯಿಂದ ಸ್ಥಳದಲ್ಲೇ ಗೃಹ ಹಾಗೂ ವಾಹನ ಸಾಲದ ತಾತ್ಕಾಲಿಕವಾಗಿ ಮಂಜೂರಾತಿಯನ್ನು ಸಹ ನೀಡಲಾಗುತ್ತೆ. ಗೃಹ ಹಾಗೂ ವಾಹನ ಸಾಲದ ಮೂಲಕ ಎಸ್ಬಿಐ ಹೆಸರುವಾಸಿ ಬಿಲ್ಡರ್ಗಳು ಮತ್ತು ಕಾರ್ ಡೀಲರ್ಗಳನ್ನು ಒಂದೇ ಸೂರಿನಡಿಯಲ್ಲಿ ಸೇರಿಸುವುದರೊಂದಿಗೆ ಸಾರ್ವಜನಿಕರ ಮನೆ ಹಾಗೂ ಕಾರುಗಳ ಖರೀದಿಯ ಕನಸನ್ನ ನನಸಾಗಿಸ್ತಾ ಇದೆ ಎಂದರು. Team is here available in this building for guiding them about the home loan, how to get the home loan, what is the rate of interest in the home loan, what documents are required. Along with all the builders are there, they can decide here in this hall only which flat of which builder they want to buy. So on the spot, they have not to go to the builder's place or to go to the different banks. Here only in this hall they can decide very well. They can leave this hall after having a home. They can say that yes, we are now having a home because builder is here, bankers are here. We are here to finance builder, here to give to show them the flats, the houses, whatever they are having. ಈ ವೇಳೆ ಮಂಗಳೂರು ಎಸ್ಬಿಐ ರೀಜನಲ್ ಬಿಸಿನೆಸ್ ಆಫೀಸ್ನ ರೀಜನಲ್ ಮ್ಯಾನೇಜರ್ ಹರಿಕೃಷ್ಣ ಎನ್ಎಂ, ಆರ್ಎಸಿಪಿಸಿಯ ಎಜಿಎಂ ಡೈರಿ ಕುಜೂರ್, ಎಂಪಿಎಸ್ಟಿಯ ಎಜಿಎಂ ಜಿಕೆ ಮನೋಹರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಗೃಹ ಸಾಲಗಳಿಗೆ ಸಂಸ್ಕರಣಾ ಶುಲ್ಕದಲ್ಲಿ 100% ರಿಯಾಯಿತಿಗಳನ್ನು ನೀಡ್ತಾ ಇದೆ. ಏನೋ ಡಿಜಿಟಲ್ ಆಪ್ ಮುಖಾಂತರ ಹೊಸ ವಾಹನ ಸಾಲಗಳಿಗೆ ಅರ್ಜಿ ಸಲ್ಲಿಸುವ ಎಲ್ಲಾ ಗ್ರಾಹಕರಿಗೆ ಸಂಸ್ಕರಣಾ ಶುಲ್ಕದಲ್ಲಿ 100% ರಿಯಾಯಿತಿಯನ್ನು ನೀಡ್ತಾ ಇದೆ. ಅಷ್ಟೇ ಅಲ್ಲದೆ ಎಸ್ಬಿಐ ಗೃಹ ಸಾಲವನ್ನು ಮಾರುಕಟ್ಟೆಯಲ್ಲಿ ಅತ್ಯಂತ ಕಡಿಮೆ ದರವಾದ 6.80 ನೀಡ್ತಾ ಇದೆ ಮತ್ತು ಕಾರುಗಳ ಸಾಲಗಳನ್ನು ಕನಿಷ್ಠ 7.50% ದರದಲ್ಲಿ ಸಾಲದ ಪೂರ್ಣ ಅವಧಿಯವರೆಗೆ ನೀಡ್ತಾ ಇದೆ. ಇನ್ನು ಎಸ್ಬಿಐ ಗೃಹ ಹಾಗೂ ವಾಹನ ಸಾಲದ ಸಮಯದಲ್ಲಿ ಬಿಲ್ಡರ್ಗಳು ಸ್ಥಳದಲ್ಲೇ ಮನೆ ಬುಕ್ ಮಾಡಿದಲ್ಲಿ ಪ್ರತಿ ಮನೆ ಖರೀದಿಯ ಮೇಲೆ ₹3 ಲಕ್ಷದವರೆಗೆ ಮತ್ತು ಕಾರ್ ಡೀಲರ್ಗಳು ಸ್ಥಳದಲ್ಲೇ ಕಾರ್ ಬುಕ್ ಮಾಡಿದಲ್ಲಿ 50,000ವರೆಗೆ ಆಕರ್ಷಕ ಡಿಸ್ಕೌಂಟ್ ಕೂಡ ನೀಡ್ತಾ ಇದ್ದಾರೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.